ಕಣ್ಣು ದೇಹದ ವಿಶಿಷ್ಟವಾದ ಮತ್ತು ಸೂಕ್ಷ್ಮವಾದ ಭಾಗ. ಈಗಾಗಲೇ ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಪ್ರಸಾದ್ ನೇತ್ರಾಲಯವು ಮೂಡುಬಿದ್ರೆಯಲ್ಲಿ ಪ್ರಾರಂಭಗೊಂಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಮೂಡುಬಿದ್ರೆ ಶ್ರೀ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿ ನುಡಿದಿದ್ದಾರೆ. ಅವರು ಮೂಡುಬಿದ್ರೆಯ ಬಡಗ ಬಸದಿ ಎದುರಿನ ಫಾರ್ಚೂನ್ 2 ಕಟ್ಟಡದಲ್ಲಿ ಆರಂಭಗೊಂಡಿರುವ ಕರಾವಳಿ ಕರ್ನಾಟಕದ ಕಣ್ಣಿನ ಆಸ್ಪತ್ರೆಗಳ ದೊಡ್ಡ ನೆಟ್ವರ್ಕ್ ಹೊಂದಿರುವ ಪ್ರಸಾದ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ 10ನೇ ಸುಸಜ್ಜಿತ ಚಿಕಿತ್ಸಾ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು. ಪ್ರಸಾದ್ ನೇತ್ರಾಲಯವು ಕಣ್ಣಿನ ಶಸ್ತ್ರಚಿಕಿತ್ಸೆ ಮೂಲಕ ಅವಿಭಜಿತ ಜಿಲ್ಲೆಗೆ ಕೀರ್ತಿ ತಂದಿದೆ. ಶಿಬಿರಗಳ ಮೂಲಕ ಕಣ್ಣಿನ ತಜ್ಞ ವೈದ್ಯರನ್ನು ಗ್ರಾಮೀಣ ಭಾಗಗಳಿಗೆ ತಲುಪಿಸಿ ಕಣ್ಣಿನ ತಪಾಸಣೆ, ಜನರಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ಪ್ರಜ್ಞೆ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಕಟ್ಟಿಲ್ಲ, ಬದಲಾಗಿ ಒಂದು ಶಿಕ್ಷಣ ಸಂಸ್ಥೆ ಬಂದ ಮೇಲೆ 2-3 ಶಿಕ್ಷಣ ಸಂಸ್ಥೆ ಬಂತು. ಆದರೆ ಒಂದಕ್ಕಿಂತ ಒಂದು ವಿಶೇಷ ಮತ್ತು ವಿಶಿಷ್ಟವಾಗಿದೆ. ತನ್ನತನವನ್ನು ಯಾವುದೂ ಕೂಡ ಇಲ್ಲಿ ಕಳೆದುಕೊಂಡಿಲ್ಲ. ಹಾಗೆ ಇಡೀ ದೇಹದ ಅಂಗದಲ್ಲಿ ಕಣ್ಣಿಗೆ ವಿಶೇಷ ಮಹತ್ವ. ಪಾಪವೂ ಕಣ್ಣಿನಿಂದ, ಪುಣ್ಯವೂ ಕಣ್ಣಿನಿಂದ, ಪರಲೋಕವೂ ಕಣ್ಣಿನಿಂದ ಅಂತ ಸರ್ವಜ್ಞನೇ ತನ್ನ ವಚನದಲ್ಲಿ ಹೇಳಿದ್ದಾನೆ. ಹಾಗಾಗಿ ನಾವು ಸೌಂದರ್ಯವನ್ನು ಅಥವಾ ಒಂದು ಬೆಟ್ಟವನ್ನು ಅಥವಾ ಮನುಷ್ಯನನ್ನು ಗುರುತಿಸಬೇಕಾದ್ರೆ ನಮ್ಮ ಹೊರಗಿನ ಚರ್ಮಚಕ್ಷುವಿನಲ್ಲಿರುವಂಥ ಕಣ್ಣು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ನಾವು ಎಷ್ಟೇ ದೊಡ್ಡ ಸಂಶೋಧಕರಾಗಬೇಕಾದ್ರೆ, ವೈದ್ಯರಾಗಬೇಕಾದ್ರೆ, ಇಂಜಿನಿಯರ್ ಆಗಬೇಕಾದ್ರೆ, ದಾರ್ಶನಿಕರಾಗಬೇಕಾದ್ರೆ, ಸಂತನಾಗಬೇಕಾದ್ರೂ ಅವನ ಅವಯವಗಳು ಪರಿಪೂರ್ಣ ಇದ್ದರೆ ಮಾತ್ರ ದೀಕ್ಷೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಣ್ಣು ಎಷ್ಟು ಮಹತ್ವ ಅಂತ ಹೇಳಿದರೆ, ಕಣ್ಣಿನಿಂದಲೇ ನಮಗೆ ಮೋಕ್ಷ ಅಂತ ಹೇಳಿದ್ದಾರೆ. ಕಣ್ಣು ವೇದವನ್ನು ಓದುವುದಕ್ಕೆ, ಆಗಮವನ್ನು ತಿಳಿಯುವುದಕ್ಕೆ ಕೂಡ ಕಣ್ಣು ಬಹಳ ಮುಖ್ಯ ಅಂತ. ಈ ಜಗತ್ತಿನ ಎಲ್ಲ ವಸ್ತುಗಳನ್ನು ನಾವು ವಿವರಿಸ್ಬೋದು, ಆದರೆ ಕಣ್ಣಿಲ್ಲದಿದ್ದರೆ ವಿವರಿಸಿ ಕಣ್ಣಿಲ್ಲದವರಿಗೆ ಆನಂದ ನೀಡುವುದು ಸಾಧ್ಯ ಇಲ್ಲ. ನಿನ್ನೆಯಷ್ಟೇ ಒಬ್ಬರು ಅಂಧ ವ್ಯಕ್ತಿ ಡೆಲ್ಲಿಯಿಂದ ಒಂದು ಫೋನ್ ಮಾಡಿದರು, ನಾವು ಭಟ್ಟಾರಕರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೇವೆ, ಆದರೆ ನನ್ನ ಹತ್ರ ಒಂದು ಕಣ್ಣು ಹೇಗಾದರೂ ಬರುವ ಭವದಲ್ಲಾದರೂ ಸಿಗಲಿ ಅಂತ. ಆದರೆ ಅವರ ನೋವು ಅವರಿಗೆ ಗೊತ್ತು. ಹಾಗಾಗಿ ನಮಗೆ ಕಣ್ಣು ಮುಚ್ಚಿ ನೋಡಿ, ನೀವು ಒಂದು ವೇಳೆ ನಮಗೆ ಕಣ್ಣಿಲ್ಲದಿದ್ದರೆ ಏನೆಲ್ಲ ನಾವು ನೋಡುವುದಕ್ಕೆ ಸಾಧ್ಯ ಇದೆ ಅಂತ ಏನಾದರೂ ಸಿಗ್ತದೆ? ನಮಗೆ ಏನೂ ಇಲ್ಲ, ಎಲ್ಲ ಕತ್ತಲೆ. ಆ ಕತ್ತಲೆಯೇ ವಿವಿಧ ಮಾದರಿಯಲ್ಲಿ ಅವನು ಯೋಚಿಸ್ಬೋದು, ಯೋಜನೆ ಮಾಡ್ಬೋದು, ಚಿಂತಿಸ್ಬೋದು. ಆದರೆ ಒಂದು ಕೊರಡಿನ ಹಾಗೂ ಒಂದು ಮಣ್ಣಿನ ಹಾಗೂ ಸಂಬಂಧಗಳು, ಬೆಟ್ಟಗುಡ್ಡಗಳು, ಜಗತ್ತಿನ ಎಲ್ಲ ವಸ್ತುಗಳು ಕೂಡ ತಪ್ಪಾಗಿಯೇ ಕಾಣ್ತವೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಣ್ಣಿನ ಸಣ್ಣಪುಟ್ಟ ದೋಷಗಳು ಬಂದಾಗ ನಿರ್ಲಕ್ಷ್ಯ ಮಾಡದೆ ಸಕಾಲದಲ್ಲಿ ಚಿಕಿತ್ಸೆ, ವೈದ್ಯರ ಸಲಹೆ ಪಡೆದು ಮುಂದುವರಿಯಬೇಕು. ದೇಶದಲ್ಲಿ 3 ಕೋಟಿಗೂ ಅಧಿಕ ಜನರು ವಿವಿಧ ರೀತಿಯಲ್ಲಿ ಕಣ್ಣಿನ ದೋಷವನ್ನು ಹೊಂದಿದ್ದಾರೆ. ದೇಶದಲ್ಲಿ ಕಳೆದ ವರ್ಷ 83 ಲಕ್ಷದಷ್ಟು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ್ದು, ಈ ವರ್ಷ 90 ಲಕ್ಷ ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಗುರಿಯನ್ನು ದೇಶದ ನೇತ್ರ ವೈದ್ಯರು ಹೊಂದಿದ್ದಾರೆ. ಇಂದು ತಂತ್ರಜ್ಞಾನದೊಂದಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯುಂಟಾಗಿದೆ. ಪ್ರಸಾದ್ ನೇತ್ರಾಲಯವು ಕಣ್ಣಿನ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಉತ್ತಮ ನುರಿತ ವೈದ್ಯರನ್ನು ಹೊಂದಿದೆ ಎಂದರು. ಇವತ್ತು ಅದನ್ನು ನಿರ್ಲಕ್ಷ್ಯ ನಾವು ಮಾಡಿದರೆ ಮುಂದೆ ಅದು ಜ್ವಾಲಾಮುಖಿಯಾಗಿ ಬೆಳೆದು ಇಡೀ ಧ್ವಂಸ ಹೇಗೆ ಮಾಡ್ತದೋ ಅದೇ ರೀತಿ ನಮ್ಮ ದೇಹದಲ್ಲಿರುವಂಥ ಭಾಳ ಪವಿತ್ರವಂತ ಈ ಕಣ್ಣು ಕೂಡ ಸಣ್ಣ ಪುಟ್ಟ ದೋಷಗಳು ಬಂದಾಗ ನಾವು ಅದನ್ನು ಬಹಳಷ್ಟು ನಿರ್ಲಕ್ಷ್ಯ ಮಾಡಿಬಿಟ್ರೆ ಮುಂದೆ ಬಹಳ ದೊಡ್ಡ ಸಮಸ್ಯೆಯನ್ನು ಆಗಲಿಕ್ಕೆ ಸಾಧ್ಯ. ಇವತ್ತು ಇಡೀ ನಮ್ಮ ಸಮಸ್ಯೆ ಆಗಿ ಇಡೀ ಕಣ್ಣಿನ ಗುಡ್ಡೆಯನ್ನೇ ತೆಗೆದು ಆರ್ಟಿಫಿಷಿಯಲ್ ಕಣ್ಣನ್ನು ಇಡುವಂಥ ಪ್ರಸಂಗವನ್ನು ನಾವು ಎಷ್ಟೋ ವೈದ್ಯ ಲೋಕದಲ್ಲಿ ನಾವು ನೋಡಿದ್ದೇವೆ. ಈಗ ಕಣ್ಣಿಗೆ ವಿಶೇಷವಾದ ಒಂದು ಒತ್ತನ್ನು ನಮ್ಮ ಮೆಡಿಕಲ್ ಸೈನ್ಸ್ ಕೊಡ್ತಾ ಇದೆ. ಒಂದು ಮನುಷ್ಯನ ಎಲ್ಲ ಸಮಸ್ಯೆಯನ್ನು ನಿಭಾಯಿಸುವಂಥ ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದರು. ಆದರೆ ಮುಂದೆ ಮುಂದೆ ಕಾಲ ಬದಲಾವಣೆ ಆಗ್ತಾ ಹೋಗುವಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಆದದ್ದನ್ನು ಕಂಡಿದ್ದೇವೆ. ಇವತ್ತು ಇಡೀ ಮೆಡಿಕಲ್ ಇದನ್ನು ಕಲಿಕೆಯನ್ನು ತೆಗೆದು ನೋಡಿದರೆ, ಹಿಂದೆ ಒಬ್ಬ ಮೆಡಿಕಲ್ ಕಲಿಯುವಾಗ ಹಿರಿಯ ವೈದ್ಯರು ಇದ್ದುಕೊಂಡು ಅವರ ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತಿದ್ದರು, ಅದು ಬೆರಳೆಣಿಕೆಯ ವೈದ್ಯರು. ಆದರೆ ಈಗ ಅವರ ವಂಶದವರೇ ಇರ್ಬೋದು ಅಥವಾ ಅವರನ್ನು ಬಿಟ್ಟು ಕೂಡ ಬೇರೆ ಬೇಕಾದಷ್ಟು ವೈದ್ಯರು ಮೂಡುಬಿದ್ರೆಯಲ್ಲಿ ಹುಡುಕಿಕೊಂಡದ್ದು.
ಈ ಮೂಡುಬಿದಿರೆಯಲ್ಲೂ, ಈ ಜಿಲ್ಲೆಯಲ್ಲೂ, ಈ ರಾಜ್ಯದಲ್ಲೂ, ದೇಶದಲ್ಲೂ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳಗ್ತಾ ಇರುವುದನ್ನು ಈಗಿನ ಯುವಕರನ್ನು ನಾನು ಕಂಡಿದ್ದೇನೆ. ಶಾಸಕ ಉಮಾನಾಥ ಎ ಕೋಟ್ಯಾನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನಾರೋಗ್ಯ ಪೀಡಿತರು ಸಮಸ್ಯೆಗಳನ್ನು ಹೇಳುವಾಗ ಅದನ್ನು ಸರಿಯಾಗಿ ಕೇಳುವ ತಾಳ್ಮೆ ವೈದ್ಯರಲ್ಲಿ ಇರಬೇಕು. ವೈದ್ಯರ ಮಾರ್ಗದರ್ಶನ ಮಾತುಗಳಿಂದ ರೋಗಿಗಳ 50% ಚಿಂತೆ ಕಡಿಮೆಯಾಗುತ್ತದೆ. ನೇತ್ರ ಚಿಕಿತ್ಸಾ ಕ್ಷೇತ್ರದಲ್ಲಿ ಪ್ರಸಾದ್ ನೇತ್ರಾಲಯವು ಗುಣಮಟ್ಟದ ಚಿಕಿತ್ಸೆಗೆ ಹೆಸರುವಾಸಿಯಾಗಿದೆ ಎಂದರು. ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಪುರಸಭೆ ಅಧ್ಯಕ್ಷೆ ಜಯಶ್ರೀ ಕೇಶವ್, ಸದಸ್ಯ ಪಿಕೆ ಥೋಮಸ್, ಉದ್ಯಮಿ ಮಹೇಂದ್ರ ವರ್ಮ ಜೈನ್ ಮುಖ್ಯ ಅತಿಥಿಯಾಗಿದ್ದರು. ಪ್ರಸಾದ್ ನೇತ್ರಾಲಯ ಸಮೂಹ ಆಸ್ಪತ್ರೆಗಳ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 23 ವರ್ಷಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, ಅದರಲ್ಲೂ 1 ಲಕ್ಷದಷ್ಟು ಉಚಿತ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ. 6,000 ಕಣ್ಣಿನ ಉಚಿತ ಶಿಬಿರವನ್ನು ಮಾಡಿದ್ದೇವೆ. ಈ ಶಿಬಿರಗಳು ಕೇವಲ ಉಭಯ ಜಿಲ್ಲೆಗಳು ಅಲ್ಲದೆ ರಾಜ್ಯದ ಇತರ ಜಿಲ್ಲೆಗಳು, ನೆರೆಯ ರಾಜ್ಯಗಳಲ್ಲೂ ಆಯೋಜಿಸಿದ್ದೇವೆ. ವಿಶ್ವದ ನಂಬರ್ 1 ಕಣ್ಣಿನ ಆಸ್ಪತ್ರೆಗಳಲ್ಲಿ ಇರುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಾವು ಬಳಸುತ್ತಿದ್ದೇವೆ ಎಂದರು. ಆಸ್ಪತ್ರೆಯ ನಿರ್ಮಾಣಕ್ಕೆ ಸಹಕರಿಸಿದ ಆದಿತ್ಯ ಹಾಗೂ ರಾಜೇಶ್ ಕೂಡ್ಲು ಅವರನ್ನು ಸನ್ಮಾನಿಸಲಾಯಿತು. ಪ್ರಸಾದ್ ನೇತ್ರಾಲಯ ಸಮೂಹ ಸಂಸ್ಥೆಗಳ ನಿರ್ದೇಶಕ ರಘುರಾಮ್ ರಾವ್, ರಶ್ಮಿ ಕೃಷ್ಣ ಪ್ರಸಾದ್, ಪ್ರಸಾದ್ ನೇತ್ರಾಲಯ ಮೂಡುಬಿದ್ರೆ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸ್ಮೃತಿ, ಡಾಕ್ಟರ್ ವಿಕ್ರಮ್ ಜೈನ್, ಡಾಕ್ಟರ್ ಹರೀಶ್ ಉಪಸ್ಥಿತರಿದ್ದರು. ಪ್ರೊಫೆಸರ್ ಬಾಲಕೃಷ್ಣ ಮಡ್ಡೋಡಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.